Worth watching. It was worth like what's happening in Kerala right now. We want more like these films again. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಲೇಬೇಕು. ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ, ಯಾಕೆ ಈ ಥರ ಕನ್ವರ್ಷನ್ಸ್ ಎಲ್ಲ ಆಗ್ತದೆ ಅಂತ ಹೇಳಿ. ಕಮರ್ಷಿಯಲ್ ಅಂದರೆ ಟೆಕ್ನಿಕಲ್ ಕ್ವಾಲಿಟೀಸ್ ಚೆನ್ನಾಗಿದೆ ಮೂವಿದು, ಆದರೆ ಸ್ಟೋರಿ ಇದೆ. ಸೊ ಹಾಗೆ ಎಲ್ಲರೂ ನೋಡಲೇಬೇಕಾಗಿತ್ತು ಚಿತ್ರ. ಎಲ್ಲ ಹೆಣ್ಮಕ್ಳು ನೋಡಬೇಕಾದಂಥ ಮೂವಿ. ನಮ್ಮ ಭಾರತದಲ್ಲಿ ನಡೆಯುವಂತಹ ಸ್ಟೋರಿಯನ್ನು ತುಂಬ ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳು ನೋಡಬೇಕು. ಸೊ ಐ ಥಿಂಕ್ ನನ್ನ ಎಕ್ಸ್ಪೀರಿಯನ್ಸ್ ಯು ಕ್ಯಾನ್ ಸಿ ಮಿ ಹೌ ಐ ಆಮ್ ಐ. ಸೊ ಅಲ್ಲಿ ನಿಂತ್ಕೊಂಡು ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ಸೊ ಒನ್ ರಿಕ್ವೆಸ್ಟ್, ಎಲ್ಲ ಹೆಣ್ಮಕ್ಳು ಈವನ್ ಬಾಯ್ಸ್ ಎಲ್ಲರೂ ಬಂದು ಮೂವಿ ನೋಡಿ ಅಂತ. ಎವ್ರಿ ಗರ್ಲ್ ಶುಡ್ ವಾಚ್ ದಿಸ್ ಮೂವಿ. ಭಾರಿ ಒಳ್ಳೆಯದುಂಟು. ಏನು ಸಂದೇಶ ಇದೆ ಸರ್ ಸಿನಿಮಾದಲ್ಲಿ? ಸಂದೇಶ ಅಂತ ಹೇಳಿದರೆ ಕೇರಳ ಇದು ಈ ಇಸ್ಲಾಮೀಕರಣ ಮತ್ತು ISI ಅಂತ ಹೇಳುವುದು ಇದೆಲ್ಲ ಉಂಟಲ್ಲ, ಯಾವುದು ಸ್ವಲ್ಪ ಟೆರರಿಸ್ಟ್ ಆರ್ಗನೈಸೇಷನ್, ಅದರದ ಬಗ್ಗೆ ಜನರಿಗೆ ಇನ್ನೂ ಗೊತ್ತಿಲ್ಲ. ನಾವು ಕರ್ನಾಟಕದಲ್ಲಿ ಸೇಫ್ನಲ್ಲಿ ಇದ್ದೇವೆ, ಸೇಫ್ ಸ್ಟೇಟ್ನಲ್ಲಿ. ಅಲ್ಲಿ ಆಗುವಂಥದ್ದು ಕನ್ವರ್ಷನ್ ಮತ್ತು ಅವ್ರು ಕೊಡುವಂಥದ್ದು ತೊಂದರೆಗಳೆಲ್ಲ ನನಗೆ ಸ್ವಲ್ಪ ಅನುಭವ ಉಂಟು ಅಂತ ಹೇಳಿದ್ರೆ ಇಷ್ಟು ಇದಾಗ್ತದೆ ಅಂತ ಹೇಳಿ ಗೊತ್ತಿರಲಿಲ್ಲ. ಏನಾದರೂ ಸಂದೇಶ ಕೊಡ್ಬೋದು ಆಡಿಯನ್ಸಿಗೆ ಏನಂತ ಹೇಳಿ? ಸಿನಿಮಾ ನೋಡುವ ಬಗ್ಗೆ ನೋಡಬೇಕಾದ ಇದು ಸಂಗತಿ. ಮತ್ತು ಈ ಇಸ್ಲಾಮೀಕರಣ ಅಂತ ಹೇಳಿ ಇದೆಲ್ಲ ಮಾಡ್ತಾರಲ್ಲ, ಅವರಿಗೆ ಅದು ಹೇಗೆ ಮಾಡ್ತಾರೆ ಅಂತ, ಹುಡುಗಿಯರನ್ನು ಎಸ್ಪೆಷಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ಸ್ಗಳನ್ನು ಹೇಗೆ ಕನ್ವರ್ಟ್ ಮಾಡಿ ಅದು ಬ್ರೈನ್ ವಾಶ್ ಮಾಡಿ ಮಾಡ್ತಾರಂತ ಹೇಳಿ, ಅದು ನೋಡಿದರೆ ಗೊತ್ತಾಗುತ್ತೆ ಹೊರತು ನಾವು ಬಾಯಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ. Yeah, cinema was really inspiring. We came to know the real reasons how the girls will be struggling in the area of Kerala and in the parts of Mangalore. It is really inspiring movie. Thank you. ಹೇಗುಂಟು ಸರ್? Hurting, sir. ಹೇಗುಂಟು ಸರ್? Heart touching movie. ಹೇಗುಂಟು ಸರ್ ಸಿನಿಮಾ? ನೈಸ್ ಮೂವಿ. ನೈಸ್. ಸರ್ ಏನಾದರೂ ಸಿನಿಮಾದ ಬಗ್ಗೆ ಹೇಳ್ಬೋದಾ? ಏನು ಹೇಳಲಿಕ್ಕಾಗಲ್ಲ, ಅದು ನೋಡಿ ಸಾಕಾಯ್ತು ನಮಗೆ. ಎಲ್ಲ ಚೆನ್ನಾಗಿದೆ, ಬೆಸ್ಟ್. ಎಲ್ಲ ಫ್ಯಾಮಿಲಿ ನೋಡ್ಬೋದು, ಮಕ್ಕಳೆಲ್ಲ ನೋಡಬೇಕು, ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲ ನೋಡಬೇಕು. ಅಲ್ಲ ಅದೇ ಇದು ಅದರ ಸಲುವಾಗಿ ನೋಡಲಿಕ್ಕೆ ಬಂದಿದ್ದು. ಎಲ್ಲ ನಮ್ಮ ಇದರಲ್ಲಿ ಇಂಡಿಯಾದಾಗ ನಾವೆಲ್ಲ ನೋಡೇಬೇಕಿದ್ದು, ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ನೋಡೇಬೇಕಿದ್ದು, ಅಂದರೆ ಗೊತ್ತಾಗ್ತದೆ. It was good, sir. ಹೇಗಿದೆ ಮೇಡಮ್? ಸೂಪರ್, ಒಳ್ಳೆಯದಿದೆ. ಹೇಗುಂಟು? ಗುಡ್. ಸಿನಿಮಾ ಹೇಗಿದೆ ಸರ್? ಹೇಗುಂಟು? ಸೂಪರ್. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ನಿಮಗೆ? ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ನಮ್ಮ ಮಕ್ಕಳಿಗೆ ಒಂದು ಫ್ಯೂಚರ್ ಇದರ ಬಗ್ಗೆ ವಿಷಯದಲ್ಲಿ ಒಳ್ಳೆ ಸೂಪರ್, ನೋಡ್ಬೋದು. ಹೇಗಿದೆ ಮೇಡಮ್ ಸಿನಿಮಾ? ಹೇಗುಂಟು? ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು ಸರ್ ಮೆಸೇಜ್? ಮೆಸೇಜ್ ಅಂದರೆ ನೋಡಬೇಕು, ಬಂದು ಹಿಂದೂಗಳೆಲ್ಲ ಬಂದು ಒಂಚೂರು ನೋಡಿದ್ರೆ ಗೊತ್ತಾಗುತ್ತೆ. ಹೇಗಿದೆ ಸರ್? ಹೇಗಿದೆ? ರಿಯಾಲಿಟಿ ಇಸ್ ದರ್. ರಿಯಾಲಿಟಿ ಹೇಗಿದೆ ಸಿನಿಮಾ? ಮೇಡಮ್ ಹೇಗಿದೆ? ಟಚಿಂಗ್ ಗುಡ್ ಮೂವಿ. ಹೇಗುಂಟು ಪಿಕ್ಚರ್? ಪಿಕ್ಚರ್ ಗ್ರೇಟ್, ಮಾಡಿದ್ದು ಒಳ್ಳೆಯದಾಯಿತು. ಹೆಣ್ಮಕ್ಕಳು ಒಂದು ಇದು ಕಲಿತಾರೆ. ಹೇಗಿದೆ ಮೇಡಮ್ ಸಿನಿಮಾ? ಹೇಗುಂಟು? ಹೇಗುಂಟು ಪಿಕ್ಚರ್? ಸೂಪರ್ ಪಿಕ್ಚರ್. ಏನು ಇಷ್ಟ ಆಯಿತು ಹೇಳ್ಬೋದು? ಅಂದರೆ ತುಂಬ ಚೇಂಜಸ್ ಇದುಂಟು, ಪರ್ಫೆಕ್ಟ್ ಆಗಿ ಸೀನ್ ಎಲ್ಲ ಮಾಡಿದ್ದಾರೆ. ಸಿರಿಯಾ ಅಫ್ಘಾನಿಸ್ತಾನ ಶೂಟಿಂಗ್ ಮಾಡಿ ತುಂಬ ಒಳ್ಳೆ ಪಿಕ್ಚರ್, ತುಂಬ ಸಂದೇಶ ಉಂಟು ಸಮಾಜಕ್ಕೆ. ಮೇಡಮ್ ಹೇಗುಂಟು ಪಿಕ್ಚರ್ ಸರ್? ಹೇಗಿದೆ ಪಿಕ್ಚರ್? Very amazing, very nice. Every girl should watch this movie. Must watch. A youth must watch movie. A must watch movie. Nice movie. Nice. ಹೇಗಿತ್ತು ಸಿನಿಮಾ? ಗುಡ್. ಹೇಗುಂಟು ಸಿನಿಮಾ? ಗುಡ್. ಹೇಗುಂಟು ಪಿಕ್ಚರ್? ಹೇಗುಂಟು ಸರ್? ಗುಡ್ ಸ್ಟೋರಿ. ಹೇಗಿದೆ ಸರ್? ಒಳ್ಳೆಗಿದೆ. ಸೂಪರ್. ಯಾವ ಕಾರಣಕ್ಕೆ ನೋಡಬೇಕು ಅಂತ ಹೇಳ್ಬೋದು? ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಹೇಗುಂಟು ಪಿಕ್ಚರ್? It's good. ಹೇಗುಂಟು ಸರ್ ಫಿಲ್ಮ್? ಚೆನ್ನಾಗಿದೆ. ಹೇಗಿತ್ತು ಸಿನಿಮಾ? Good. ಹೇಗುಂಟು ಫಿಲ್ಮ್? ಚೆನ್ನಾಗಿದೆ. ಹೇಗುಂಟು? ಹೇಗಿದೆ ಮೇಡಮ್? It's good.